ದರ್ಶನ ಕೋಟಿ ಶ್ರೀರಾಮ ತಾರಕ ಯಜ್ಞದಲ್ಲಿ ಭಾಗಿಯಾಗುವ ಪುಣ್ಯ ಕ್ಷಣ. ಪಾಕಶಾಲೆಯಲ್ಲಿ ಬಿಸಿ ಬಿಸಿ ಅಡುಗೆಯ ತಯಾರಿಯ ಕ್ಷಣ. ಇದು ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ರಾಮ ಹನುಮನ ದರ್ಶನವನ್ನು ಪಡೆದು ತಾರಕ ಮಂತ್ರದಲ್ಲಿ ಭಾಗಿಯಾಗಿ ಬಿಸಿ ಬಿಸಿ ಭೋಜನವನ್ನು ಸ್ವೀಕಾರ ಮಾಡುವಂತಹ ಕ್ಷಣ. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ರುಚಿಯಾಗಿರುವಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. 4 ದಿನಗಳ ಕಾಲ ಕೂಡ 3 ಹೊತ್ತು ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ರುಚಿಯಾಗಿರುವಂತಹ ತಿಂಡಿಗಳನ್ನು ನೀಡಲಾಗ್ತಾ ಇರುವಂಥದ್ದು. ನಾವಿವಾಗ ಇದ್ದೀವಿ ಪಾಕಶಾಲೆಯಲ್ಲಿ. ಇಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಮಗೆ ತೋರಿಸ್ತಾ ಹೋಗ್ತೀವಿ. ನೋಡ್ಬೋದು ನೀವು, ಪ್ರತಿಯೊಂದು ಹಂತದಲ್ಲಿ ಕೂಡ ಸ್ವಚ್ಛತೆಗೆ ಪ್ರಮುಖವಾಗಿರುವಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಹಲವಾರು ಬಗೆಯ ಪಾಕಗಳು ಕೂಡ ಇಲ್ಲಿ ತಯಾರಾಗ್ತಾ ಇದೆ. ಇವತ್ತು 11ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿಯಾಗಿರುವಂತಹ ಅಡುಗೆಗಳು ತಯಾರಾಗಿದೆ. ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇದೆ. ಇದರಲ್ಲಿ ಭಾಗಿಯಾಗಬೇಕು, ಪುಣ್ಯವನ್ನು ಪಡಿಬೇಕು ಅನ್ನೋಂಥ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ತಾರಕ ಮಂತ್ರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೇನೆ ಭೋಜನದ ವ್ಯವಸ್ಥೆ ಕೂಡ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಇಷ್ಟವಾಗೋ ರೀತಿಯಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಕ್ಷೇತ್ರಕ್ಕೆ ಬಂದಾಗ ಆರಾಮವಾಗಿ ಕೂತು ಭೋಜನವನ್ನು ಸ್ವೀಕಾರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಪಾಕಶಾಲೆಯಲ್ಲಿ ಕೂಡ ಎಲ್ಲ ರೀತಿಯ ಪಾಕಗಳು ಕೂಡ ತಯಾರಾಗಿರುವಂಥದ್ದು. ಇವತ್ತಿನ ದಿನ ಯಾವೆಲ್ಲ ಪಾಕಗಳು ಇದೆ, ವಿಶೇಷವಾಗಿರುವಂತಹ ತಿಂಡಿಗಳು ಇದೆ, ಇದರ ಮಾಹಿತಿಯನ್ನು ಕೂಡ ಕೇಳೋಣ ಬನ್ನಿ. ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಕೂಡ ಸಿದ್ಧ ಮಾಡಿರುವಂಥದ್ದು. ಇದು ತುಳಸಿ ಕ್ಯಾಟ್ರಸ್ ಮೂಲಕ ನಡೀತಾ ಇರುವಂಥದ್ದು. ಎಲ್ಲ ಪಾಕಗಳನ್ನು ತಯಾರು ಮಾಡಿದಂತಹ ಅಡುಗೆ ಭಟ್ರಿದ್ದಾರೆ ಶಶಿಕಾಂತ್ ಭಟ್ ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಇವತ್ತಿನ ಪಾಕದ ವ್ಯವಸ್ಥೆಗಳ ಬಗ್ಗೆ. ಇವತ್ತಂದರೆ ಒಂದು ಮಧ್ಯಾಹ್ನಕ್ಕೆ ಒಂದು 10,000 ಎಸ್ಟಿಮೇಟಲ್ಲಿ ಇದ್ದೇವೆ. ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ರೆಡಿ ಆಗಿದೆ ಈಗ ಊಟದ ವ್ಯವಸ್ಥೆಗೆ. ಈಗ ಐಟಮ್ ಅಂತ ಕೇಳಿದರೆ ಒಂದು ಪಲ್ಯ, ಒಂದು ಗಸಿ, ಒಂದು ರಸಮ್, ಒಂದು ಸಾಂಬಾರು, ಮತ್ತೊಂದು ಸ್ವೀಟು, ಒಂದು ಪಾಯಸ. ಹಾಗೆ ಬೆಳಿಗ್ಗೆ ಇವತ್ತು ಒಂದು ಇಡ್ಲಿ ಸಾಂಬಾರು, ಚಟ್ನಿ, ಮತ್ತೊಂದು ರೈಸ್ ಬಾತು, ಅದಕ್ಕೊಂದು ಸಲಾಡ್, ಮತ್ತು ಕೇಸರಿ ಬಾತ್ ಒಂದು. ಹಾಗೆ ಮತ್ತು ಸಂಜೆ ತಿಂಡಿಗೆ ಇವತ್ತು ಒಂದು ಹೆಸರು ಅವಲಕ್ಕಿ, ಅದ ನಂತರ ಒಂದು ಪೋಡಿ ಏನಾರು, ಮತ್ತು ಅದು ಮುಗ್ದ ನಂತರ ಬೇರೆ ಬೇರೆ ತಿಂಡಿಗಳು ರೆಡಿ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಮ ಜೊತೆ ಸಹಕಾರಕ್ಕೆ ಎಷ್ಟು ಜನ ಇದ್ದಾರೆ? ಈಗ ನಾವು ಒಂದು 15 ಜನ ಇದ್ದೇವೆ ಒಟ್ಟಿಗೆ ಟೋಟಲ್ ಆಗಿ. ಮತ್ತು ಬೇಕಾದಾಗೆ ಜನಗಳನ್ನು ಹಾಕಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಹೋಗೋದು. ಹಾಗೆ ಎಷ್ಟು ಜನರ ಎಸ್ಟಿಮೇಟ್ ಅಂದರೆ ಇವತ್ತು ಒಂದು 10,000 ಎಸ್ಟಿಮೇಟ್ ಉಂಟು. ಜಾಸ್ತಿ ಆದರೂ ಒಂದು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾತ್ರ ಉಂಟು. ಹಾಗೆ ಇವತ್ತು ಮತ್ತು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂಥದ್ದು. ಹಾಗಾಗಿ ನಾಳಿನ ತಯಾರಿ ನಾಳೆ ಎಸ್ಟಿಮೇಟ್ ಪ್ರಕಾರ ಒಂದು 15ರಿಂದ 20 ಎಸ್ಟಿಮೇಟಲ್ಲಿ ಇದ್ದೆ. ಹಾಗೆ ನಾಳೆ ಐಟಮು ಸೇಮ್ ನೋಡಿಕೊಂಡು ಆ ಜನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗೋದು. ಪಾಕಗಳ ತಯಾರಿ ಕಾರ್ಯ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ ಒಂದು 5 ಗಂಟೆಗೆ ನಾವು ಶುರು ಮಾಡ್ತೇವೆ. ಈಗ ಮಧ್ಯಾಹ್ನ ಒಂದು 11-11:30 ಆಗೋ ಎಲ್ಲ ರೆಡಿ ಆಗ್ತದೆ ಐಟಮ್ಗಳೆಲ್ಲ. ಬ್ರಹ್ಮಕಲಶೋತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ನಿಮಗೆ ಈ ಒಂದು ಭಾಗ್ಯ ಒದಗಿ ಬಂದಿರುವುದು ತುಂಬ ಖುಷಿ ಆಗ್ತದೆ. ಒಂದು ಮಾಲಿಂಗೇಶ್ವರ ದಯೆ ಮತ್ತು ಈಗ ಶ್ರೀರಾಮ ಹಾಗೂ ಹನುಮನ ಒಂದು ಖುಷಿ ಆಗ್ತದೆ. ತುಂಬ ವರ್ಷದಿಂದ ಮಾಡ್ತಾ ಇದ್ದೆ ಇದೇ ಅಡಿಗೆ ಕೆಲಸ. ಥ್ಯಾಂಕ್ ಯು. ಪಾಕಶಾಲೆಗೆ ಸಹ ಸಂಚಾಲಕರಾಗಿರುವಂತಹ ನಾಗರಾಜ್ ಕೇಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪಾಕಶಾಲೆ ಎಲ್ಲ ರೀತಿಯಾದಂತಹ ಸ್ವಚ್ಛತೆಯಿಂದ ಇದೆ ಅನ್ನೋವಂಥದ್ದು ಪ್ರಮುಖವಾಗಿ ನೋಡುವಾಗ ಕಾಣುವಂಥದ್ದು. ಅದರ ಜೊತೆಗೆ ಇಲ್ಲಿಗೆ ಬಂದ ಭಕ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ರುಚಿಯಾಗಿರುವಂಥ ಭೋಜನ ಅನ್ನೋದಕ್ಕೆ ಸರಿಯಾಗಿರುವಂತಹ ಪಾಕಶಾಲೆ ಸರ್. ಹಾಗಾಗಿ ಭೋಜನದ ವ್ಯವಸ್ಥೆಗಳ ಬಗ್ಗೆ ಹೌದು, ಭೋಜನ ಅಂತ ಹೇಳಿದರೆ ಬಹಳ ಅಚ್ಚುಕಟ್ಟಾದಂಥ ಭೋಜನದ ವ್ಯವಸ್ಥೆ ಬಂದಂಥ ಭಕ್ತಾದಿಗಳಿಗೆ ನೀಡಬೇಕು ಅಂತ ಹೇಳುವಂಥ ಉದ್ದೇಶ ಮೊದಲಿಂದಲೇ ಇತ್ತು. ಪ್ರತ್ಯೇಕವಾಗಿ ಕೋದಂಡರಾಮನ ಮತ್ತು ಪಂಚಮುಖಿ ಆಂಜನೇಯನ 2 ದೇವರಿಗೆ ಏಕಕಾಲದಲ್ಲಿ ಬ್ರಹ್ಮಕಲಶದ ವಿಶೇಷವಾದಂಥ ಬ್ರಹ್ಮಕಲಶದ ಸಮಯದಲ್ಲಿ ಭಕ್ತಾದಿಗಳು ತಂಡೋಪತಂಡವಾಗಿ ಎಲ್ಲೆಲ್ಲಿಂದಲೋ ಪರ ಊರುಗಳಿಂದ ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳುವ ಉದ್ದೇಶಕ್ಕೆ ರುಚಿಯಾದಂಥ ಊಟ, ಉಪಚಾರ ಹಾಗೆ ಫಲಾಹಾರವನ್ನು ನೀಡ್ತಾ ಇದ್ದಾರೆ. ಅದು ಇಲ್ಲಿಯ ಒಂದು ವಿಶೇಷತೆ ಅಂತ ನಾನು
ಭಾಳ ಧನ್ಯನಾಗಿ ನಾನು ಹೇಳಬಲ್ಲೆ. ನನಗೆ ಇದರಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಸಹ ಸಂಚಾಲಕನಾಗಿ ಜವಾಬ್ದಾರಿಯನ್ನು ತೆಗೆದು ನನಗೆ ಕೊಟ್ಟಂತಹ ಅಚ್ಚುಕಟ್ಟಾದ ಒಂದು ಕೆಲಸ ಮಾಡಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಇಲ್ಲಿ ವಿಶೇಷ ಏನಂದರೆ ಎಲ್ಲ ಕಡೆಯಲ್ಲೂ ಸ್ವಚ್ಛತೆಗೆ ಒಂದು ಆದ್ಯತೆ ನೀಡಿದಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಇದು. ಬಹಳ ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಅತಿ ಸ್ವಚ್ಛತೆಯಿಂದ ಬಂದವರಿಗೆ ಯಾವುದೇ ರೀತಿಯ ಅವ್ಯವಸ್ಥೆ ಆಗದ ರೀತಿಯಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಬಂದಂಥ ಭಕ್ತಾದಿಗಳು ಹಾಗೆ ಕರಸೇವಕರು ಇಲ್ಲಿಂದ ಇದ್ದಂಥ ವಾಲಂಟಿಯರ್ಗಳು ಪರ ಊರಿಂದ ಬಂದಂಥ ಎಲ್ಲ ವಾಲಂಟಿಯರ್ಗಳ ಸಹಯೋಗದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಇಲ್ಲೆಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ. ನಿಮ್ಮ ಜೊತೆಗೆ ಸಾಥ್ ನೀಡ್ತಾ ಇರುವಂಥ ಟೀಮ್ ಬಗ್ಗೆ ಹೇಳೋದು? ನನ್ನ ಬಹಳ ಉತ್ತಮವಾದಂಥ ಟೀಮು. ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಹೇಳಿದ ತಕ್ಷಣ ಎಲ್ಲ ವ್ಯವಸ್ಥೆಗಳನ್ನು ಊಟ ಉಪಚಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರಬರಾಜು ಮಾಡಲಿಕ್ಕೆ ಬೇಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಹೇಳಿದ ತಕ್ಷಣ ನಾನೇನು ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ವಿಶೇಷ. ಅದು ಆ ದೇವರ ಮಹಿಮೆ ಅಂತ ಹೇಳಬೇಕಷ್ಟೇ. ಪಾಕಶಾಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ರಾಧಾಕೃಷ್ಣ ಬೋರ್ಕರ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಓಕೆ ಸರ್, ಬ್ರಹ್ಮಕಲಶೋತ್ಸವದ ಈ ಒಂದು ಪುಣ್ಯ ಸಂದರ್ಭದಲ್ಲಿ ನಿಮಗೂ ಒಂದು ಸೇವೆ ಮಾಡುವಂಥ ಭಾಗ್ಯ ಸರ್, ಇಲ್ಲಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿನ ಕಾರ್ಯವೈಖರಿ ಹೇಗೆ? ಎಲ್ರಿಗೂ ನಮಸ್ತೆ. ಹನುಮಗಿರಿ ರಾಮ ಮತ್ತು ಆಂಜನೇಯನ ಕ್ಷೇತ್ರ ಇವತ್ತು ದೇಶದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರತಕ್ಕಂಥ ಕ್ಷೇತ್ರ. ಪ್ರತಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶವನ್ನು ನಡೆಸುವಂಥದ್ದು ನಮ್ಮ ಸಂಪ್ರದಾಯ. ಅದರಂತೆ ಇವತ್ತು ಇದರಲ್ಲಿ ಬ್ರಹ್ಮಕಲಶವನ್ನು ನಡೆಸ್ಕೊಳ್ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಮತ್ತು ನಟರಾಜರ ಆ ಕಲ್ಪನೆಯಂತೆ ಬೇರೆ ಬೇರೆ 3 ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಂಡು ಲಕ್ಷ ನಾರಿಕೇಳ ಯಾಗ ಜೊತೆಯಲ್ಲಿ 1 ಕೋಟಿಗೂ ಮಿಕ್ಕಿ ರಾಮ ಮಂತ್ರ ಜಪ ಮಾಡುವ ಒಂದು ಕಾರ್ಯಕ್ರಮ. ಅದೇ ರೀತಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಅಲ್ಲಿಂದ ಜ್ಯೋತಿಯನ್ನು ತಂದು ಪ್ರತಿ ಮನೆಗೆ ಕೊಡುವಂಥ ಒಂದು 3 ಕಾರ್ಯಕ್ರಮದ ಜೊತೆಯಲ್ಲಿ ಈ ಬ್ರಹ್ಮಕಲಶವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳುವ ಕಲ್ಪನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ ಆಯೋಜನೆಯಾಗಿದೆ. ನೀವೀಗ ನೋಡ್ತಾ ಇರಬಹುದು, ಸುಮಾರು ಮೊನ್ನೆ 8ನೇ ತಾರೀಕಿಗೆ ಸಂಜೆ ಸುಮಾರು 25 ಜನ ಅಡುಗೆ ಭಟ್ರು ಅಂದರೆ ಆ ಬಾಣಸಿಗರು ಅಂತ ನಾವು ಹೇಳ್ತೇವೆ. ಅಂಥವರು ಆ ಬಾಣಸಿಗರು ಈ ಕಾರ್ಯಕ್ರಮದ ನೇತೃತ್ವ ಶಶಿಕ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ಸುಮಾರು ರಾತ್ರಿ ಹೊತ್ತಲ್ಲಿ 4-5 ಸಾವಿರ ಜನ ಊಟವನ್ನು ಮಾಡಿದ್ದಾರೆ. ನಿನ್ನೆ 10,000ಕ್ಕೂ ಮಿಕ್ಕಿ ಊಟವನ್ನು ಮಾಡಿದ್ದಾರೆ. ಒಟ್ಟು ಈ ವ್ಯವಸ್ಥೆ ಹೇಗಿದೆ ಅಂತ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಗಾಳಿ ಏನು ತೊಂದರೆ ಆಗದ ರೀತಿಯಲ್ಲಿ ವಿಶಾಲವಾಗಿ ಸುಮಾರು 2-3 ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಊಟದ ಚಪ್ಪರದ ತಯಾರಿಯನ್ನು ಮಾಡಿದ್ದಾರೆ. ಬೆಳಿಗ್ಗೆ ಒಂದು 7:30ಗೆ ಒಂದು ರೀತಿ ತಿಂಡಿಯನ್ನು ಮಾಡ್ತಾರೆ. ಆಮೇಲೆ 11 ಗಂಟೆಗೆ ಇನ್ನೊಂದು ತಿಂಡಿಯನ್ನು ಮಾಡ್ತಾರೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಪಲ್ಯ, ಉಪ್ಪಿನಕಾಯಿ ಪಲ್ಯ, ಗಸಿ, ಮೆಣಸುಕಾಯಿ, ಅನ್ನ, ಸಾರು, ಸಾಂಬಾರು, ಹುಳಿ, ಪಾಯಸ, ಒಂದು ಸ್ವೀಟ್. ಇನ್ನೂ ವಿಶೇಷ ಏನಂತ ಹೇಳಿದರೆ ಬೆಳಿಗ್ಗೆ ಸ್ವೀಟಿಗಿದೆ, ಮಧ್ಯಾಹ್ನಕ್ಕೂ ಬೇರೆ ಬೇರೆ ಸಪರೇಟ್ ಸ್ವೀಟನ್ನು ಮಾಡ್ತಾರೆ. ಸಂಜೆ ಹೊತ್ತಿಗೂ ಸ್ವೀಟನ್ನು ಮಾಡಿ ಸುಮಾರು 500ಕ್ಕೂ ಮಿಕ್ಕಿ ಕಾರ್ಯಕರ್ತರು ಇದರಲ್ಲಿ ನಾವು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದು ನಮಗೆಲ್ಲರಿಗೂ ಯಾವುದೋ ಒಂದು ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿ ಈ ರಾಮನ ಸೇವೆ ಮಾಡುವಂಥ ಅವಕಾಶವನ್ನು ನಮಗೆ ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳೋದು ಎಲ್ಲ ಕಾರ್ಯಕರ್ತರು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ದುಡಿತಾ ಇದ್ದಾರೆ. ಅಲ್ಲಿ ಕೂತು ಸುಮಾರು 500 ಜನರಿಗೆ ಒಂದೇ ಬಾರಿ ಕೂತು ಊಟ ಮಾಡುವಂಥ ವ್ಯವಸ್ಥೆ ಇದೆ. ನಾವು ನಿನ್ನೆ ದಿವಸ 3 ಕೌಂಟ್ರನ್ನು ತೆಗೆದಿದ್ದೆವು. ಇವತ್ತು 10,000 ನಾವು ನಿರೀಕ್ಷೆಯಲ್ಲಿದ್ದೇವೆ. 10,000 ಜನರಿಗೆ ಮಧ್ಯಾಹ್ನದ ಭೋಜನದ ತಯಾರಿ ಈಗಾಗಲೇ ಆಗಿದೆ. 4-5 ಕೌಂಟ್ರನ್ನು ಮಾಡಿಕೊಂಡು ಯಾರಿಗೂ ನೋವಾಗದ ರೀತಿಯಲ್ಲಿ ನೀವು ಒಂದು ವಿಶೇಷ ಏನು ಅಂತ ಹೇಳಿದರೆ ಎಲ್ಲ ಸ್ವಯಂ ಸೇವಕರು ನಗುನಗುತ್ತಾ ಬಂದಂಥ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಉತ್ಸುಕತೆಯಿಂದ ಮಾತಾಡಿಕೊಂಡು ಊಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದೆಲ್ಲವೂ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಇವತ್ತು ರಾಮನ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅತ್ಯಂತ ಪ್ರೀತಿ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದೇವೆ. 3 ದಿನಗಳ ಕಾಲ ಎಷ್ಟು ಜನ ಬಂದಿರಬಹುದು? ನಮ್ಮ ಸುಮಾರು 20,000ಕ್ಕೂ ಮಿಕ್ಕಿ ಈಗಾಗಲೇ ಜನ ಊಟ ಮಾಡಿಕೊಂಡು ಹೋಗಿದ್ದಾರೆ. ಬೆಳಗಿನ ಹೊತ್ತಿರ್ಬೋದು, ಮಧ್ಯಾಹ್ನದ ಹೊತ್ತಿರ್ಬೋದು. ಅಂದರೆ ನಾವು 8ನೇ ತಾರೀಕು ಸಂಜೆ ಇಲ್ಲಿ ಕಾರ್ಯಕ್ರಮ ಆರಂಭವಾಗಿರುವಂಥದ್ದು. ಸಂಜೆಯ ಕಾಫಿ, ರಾತ್ರಿಯ ಊಟ ಇರ್ಬೋದು. 9ನೇ ತಾರೀಕಿಗೆ ಮಧ್ಯಾಹ್ನ ಒಂದು 3,000, ರಾತ್ರಿ 5,000, ನಿನ್ನೆ ಒಂದು 4,000, 5,000. ಹಾಗೆ ಇವತ್ತು 10,000ಕ್ಕೂ ಒಟ್ಟು ನಮ್ಮ ನಿರೀಕ್ಷೆ ಇರುವಂಥದ್ದು ಇಡೀ ಕಾರ್ಯಕ್ರಮದಲ್ಲಿ 50,000ದಷ್ಟು ಜನ ಅನ್ನ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಅಂತೇಳಿ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಜೊತೆಯಲ್ಲಿ ಹೊರಕಾಣಿಗೆ ಬಂದಿರೋದು ನೀವು ನೋಡಬಹುದು. ಬಹುಶಃ ಪುತ್ತೂರಿನ ಇತಿಹಾಸದಲ್ಲಿ ಎಲ್ಲೂ ಆಗದಂಥ ಒಂದು ದೊಡ್ಡ ಮಟ್ಟದ ಹೊರಕಾಣಿಕೆ ಈ ಒಂದು ದೇವಸ್ಥಾನಕ್ಕೆ ಬಂದಿದೆ. ನಟರಾಜ್ ಅವರ ಮಾರ್ಗದರ್ಶನ, ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ, ಎಲ್ಲರ ಸಹಕಾರದೊಂದಿಗೆ ಇದು ಅತ್ಯಂತ ವೈಭವಪೂರ್ವವಾಗಿ
ಯಾರಿಗೂ ಒಂದಷ್ಟು ನೋವಾಗದ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಪಾಕಶಾಲೆಯ ಚಿತ್ರಣ ಹೇಗಿದೆ ಅಂತ ನೋಡಿದ್ರಲ್ಲ. ಭಕ್ತಿಯಿಂದ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ತೃಪ್ತಿಯಾಗೋ ರೀತಿಯಲ್ಲಿ, ಸಂತೃಪ್ತಿಯಾಗೋ ರೀತಿಯಲ್ಲಿ ಇಲ್ಲಿ ಪಾಕಗಳು ತಯಾರಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿಯಾಗಿರುವಂಥ ಊಟದ ವ್ಯವಸ್ಥೆ, ಯಾವೆಲ್ಲ ಪಾಕಗಳು ಇವತ್ತು ಇದೆ ಅನ್ನೋದರ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರ ಜೊತೆಗೇನೆ ಇಲ್ಲಿಗೆ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಬೆಳಿಗ್ಗೆ ಕೂಡ ತಿಂಡಿಯ ವ್ಯವಸ್ಥೆ ಇರುವಂಥದ್ದು, ಅದರ ಜೊತೆಗೇನೆ ಮಧ್ಯಾಹ್ನ ಸಂಜೆ ಕೂಡ ತಿಂಡಿಯ ವ್ಯವಸ್ಥೆ ಇದೆ. ಹೀಗಾಗಿ ನಿರಂತರವಾಗಿ ಅನ್ನದಾನಗಳು ನಡೀತಾ ಇದೆ. ಹಾಗಾಗಿ ನಾಳೆ ಕೂಡ ಹನುಮಗಿರಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಹನುಮಗಿರಿಯತ್ತ ಆಗಮಿಸಿ ರಾಮ ಹನುಮನ ದರ್ಶನವನ್ನು ಪಡೆಯಿರಿ. ಪುಣ್ಯವಾಗಿರುವಂಥ ಈ ಕ್ಷಣದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಹನುಮಗಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ